ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕೋಸ್ಟಲ್ ವುಡ್ಡಿನ ಮೊದಲ ಗ್ರಾಫಿಕಲ್ ಸಿನಿಮಾ ಉಮಿಲ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಿದೆ. ಕೆಲವರಿಗೆ ಕೆಲವು ಮೂವಿ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಉಮಿಲ್ ಮೂವಿದು ಪಾಸಿಟಿವ್ ಹೇಳುವುದಾದರೆ ಇದರಲ್ಲಿ ಭೋಜರಾಜ್ ವಾಮಂಜೂರ್ ರವರ 8 ಪಾತ್ರಗಳು, ಹಾಸ್ಯರಸ ಆಗಿರಬಹುದು, ಶಾಂತರಸ, ಹಾಗೇನೆ ರೌದ್ರರಸ, ಹೀಗೆ 8 ಪಾತ್ರಗಳಲ್ಲಿ ಭೋಜರಾಜ್ ವಾಮಂಜೂರ್ ರವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಅರವಿಂದ್ ಬೋಲಾರ್, ನವೀನ್ ಡಿ ಪಡೇಲ್, ಸತೀಶ್ ಬಂದಲೆ, ದೀಪಕ್ ರೈ, ಪ್ರಕಾಶ್ ತುಮಿನಾಡು ಒಳ್ಳೆಯ ಮನರಂಜನೆಯನ್ನು ನೀಡಿದ್ದಾರೆ. ಈ ಚಿತ್ರದ ನಾಯಕನ ಪಾತ್ರದಲ್ಲಿ ಉಮೇಶ್ ಮಿಜರ್ ಹಾಗೂ ನಾಯಕಿಯ ಪಾತ್ರದಲ್ಲಿ ಪೂಜಾ ಶೆಟ್ಟಿಯವರು ಒಳ್ಳೆಯ ಅಭಿನಯ ಮಾಡಿದ್ದಾರೆ. ಉಮಿಲ್ ಚಿತ್ರದ ನೆಗೆಟಿವ್ ಹೇಳುವುದಾದರೆ ಈ ಚಿತ್ರದ ಸ್ಟೋರಿಗೆ ಕ್ಲಾರಿಟಿ ಇರಲಿಲ್ಲ. ಹಾಗೆ ಈ ಚಿತ್ರಕ್ಕೆ ಗ್ರಾಫಿಕ್ಸ್ 20% ಮಾತ್ರವೇ ರಿಲೇಟ್ ಆಗಿದೆ. ಉಮಿಲ್ ಚಿತ್ರದಲ್ಲಿ ಸೊಳ್ಳೆಯ ಗ್ರಾಫಿಕ್ಸ್ ಒಂದು ಅಲ್ಟಿಮೇಟ್ ಆಗಿದೆ, ಒಳ್ಳೆಯದಾಗಿ ಮೂಡಿ ಬಂದಿದೆ. ಈ ಚಿತ್ರದ ಕೊನೆಯಲ್ಲಿ ಒಂದು ಅವೇರ್ನೆಸ್ ನೀಡಿದ್ದಾರೆ, ಅಂದರೆ ಸೊಳ್ಳೆಯನ್ನು ಪ್ರಿವೆಂಟ್ ಮಾಡಬೇಕು, ತೆರೆದ ನೀರು ತುಂಬಿಸಿದ ಟ್ಯಾಂಕಿಯನ್ನು ಅದಕ್ಕೆ ತಡೆ ಮುಚ್ಚಬೇಕು, ಹಾಗೆಂದು ಅವೇರ್ನೆಸ್ ನೀಡಿದ್ದಾರೆ. ಈ ಚಿತ್ರದ ಕೊನೆಯಲ್ಲಿ ನನಗೊಂದು ರಿಯಲ್ ಇನ್ಸಿಡೆಂಟ್ ನೆನಪಾಯಿತು. ಅದು ನನ್ನ ಫ್ರೆಂಡಿಗೆ ಆದ ಇನ್ಸಿಡೆಂಟ್. ಹೀಗೆ ಫ್ರೆಂಡಿಗೆ ಒಮ್ಮೆ ಜ್ವರ ಕಾಣಿಸ್ತು. ನಾರ್ಮಲ್ ಆಗಿ ಜ್ವರ ಕಾಣಿಸಂತೆ ಚಿಕಿತ್ಸೆ ತಗೊಂಡ. ಜ್ವರಕ್ಕೆ ಸ್ವಲ್ಪ ಜ್ವರದಿಂದ ರಿಕವರ್ ಆದ್ರ ಸ್ವಲ್ಪ ದಿನದ ನಂತರ ಆತ ಬ್ಲಡ್ ವಾಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆತನಿಗೆ ನಡಲಿಕ್ಕೆ ಆಗ್ತಿರಲಿಲ್ಲ. ಹೀಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಕಡೆಗೆ ಗೊತ್ತಾಯಿತು ಆತನಿಗೆ ಡೆಂಗ್ಯೂ ಅಂತ. ಹಾಗೆ ಆತನನ್ನು ಉಳಿಸ್ಕೊಳ್ಳಿಕ್ಕೆ ಕೂಡ ಆಗಲಿಲ್ಲ. ಒಂದು ಸೊಳ್ಳೆ ಅಥವಾ ಲೈಫನ್ನು ಎಂಡ್ ಮಾಡ್ತು. ಅದೊಂದು ಬೇಜಾರಿನ ಸಂಗತಿ. ಹಾಗೆ ಒಂದು ಸೊಳ್ಳೆಯಿಂದ ಸೇಫ್ ಆಗಿರುವ ಉಮಿಲ್ ಚಿತ್ರದ ಕಾಮಿಡಿಗೆ ಪರ್ಸೆಂಟೇಜ್ ನೀಡುವುದಾದರೆ 50% ನೀಡ್ಬೋದು. ಹಾಗೆ ಉಮಿಲ್ ಚಿತ್ರದ ಸ್ಟೋರಿಗೆ ಪರ್ಸೆಂಟೇಜ್ ನೀಡುವುದಾದರೆ 40% ನೀಡ್ಬೋದು. ಓವರ್ ಆಗಿ ಉಮಿಲ್ ಚಿತ್ರಕ್ಕೆ 5 ಸ್ಟಾರ್ಸ್ ಅಲ್ಲಿ 3 ಸ್ಟಾರ್ಸ್ ನೀಡ್ಬೋದು. ಓಕೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.